ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಗ್ಲ ಸೊಲ್ಮೆಲು ಏನೇ ನಮ್ಮ ಒಂಜಿ ದಿಢೀರಾದ ಚಾಟ್ ಮಲ್ಪುಗ ಒಂದು ಜಾಸ್ತಿ ಏರು ತೂಕ ಉಳ್ಳೇರು ಅಕ್ಲೆಗ್ ಮಸ್ತ್ ಎಡ್ಡೆ ನೆಟ್ ವೆಯ್ಟ್ ಲಾಸ್ ಆಪುಂಡು. ವೆಯ್ಟ್ ಲಾಸ್ ಒಂದು ಸಲಾಡ್ ಮಾಡೋದು ಹೇಗೆ ಅಂತ ನೋಡುವ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾನು ಇಲ್ಲಿ ನೋಡಿ ನೆಲಕಡಲೆಯನ್ನು ನಾನು ನೆನೆಸಿಟ್ಟಿದ್ದೆ. ಎರಡರಿಂದ 3 ಗಂಟೆ ನೆನೆಸಿಡಬೇಕು. ಒಂದು 2-3 ಗಂಟೆ ನೆಲಕಡಲೆನ ನೆನೆತಿದ್ದೆ. 1 ಕಪ್ ಆಪಿನತ್ತು ಅದಕ್ಕೆ ಚೂರು ಉಪ್ಪು ಪಾಡ್ದಿತ್ತೆ ಬೇಯರದಿಪ್ಪೆ. ಅದಕ್ಕೆ ಚಿಟಿಕೆಯಷ್ಟು ಉಪ್ಪು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಮೊದಲು ಬೇಯಿಸ್ಕೋಬೇಕು. ಇದು ತುಂಬ ಫ್ಯಾಟ್ ಇದ್ದವರಿಗೆ ಒಂದು ಒಳ್ಳೆ ಚಾಟ್ ರೆಸಿಪಿ. ಖಂಡಿತ ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಇವಾಗ ಇದು ಬೇಯಬೇಕು ನೋಡಿ. ಈಗ ಒಳ್ಳೆ ಬೇಯ್ತಾ ಉಂಟು. ಒಂದನ್ನು ಶೋಕು ಬೇಯ್ಪೋಡು ಒಂದು ಬೇಯೊಂದುಂಡು ನಿಕ್ಲೆ ಒಂದು ವೇಳೆ ಈ ರೆಸಿಪಿ ಇಷ್ಟ ಅಂಡ ಆಯ್ನಾತ್ ಜನಕ್ಕೆ ಶೇರ್ ಮಲ್ಪಲೆ. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇದೊಂದು ಶೋಕು ಬೇಯ್ದುಂಡು. ಇದರ ನೀರೆಲ್ಲ ತೆಗೆದು ನಾವು ನೆಲಕಡಲೆಯನ್ನು ಬೇರ್ಪಡಿಸಬೇಕು. ನೆತ್ತ ನೀರು ಬಿಡಿಸಿ ನಮಗೆ ನೆಲಕಡಲೆಯನ್ನು ಮಾತ್ರ ಅರ್ಥ ದೆತ್ತೀವನ್ಗ ಅವಿಡ್ಬೇಕ ನೆಕ್ಕೆ ಅಂತಲೇ ಪ್ಯಾನ್ ಸಣ್ಣ ಕೊಚ್ಚಿದ ತೆಕ್ಕರೆ ನೀರುಳ್ಳಿ ಟೊಮೆಟೊ ಬೊಕ್ಕ ನೆಲಕಡಲೆ ಸಣ್ಣಗೆ ಕೊಚ್ಚಿದ ಮುಳ್ಳು ಸೌತೆ, 1 ಈರುಳ್ಳಿ, 2 ಟೊಮೆಟೊ ಮತ್ತು ನೆಲಕಡಲೆ ಬೇಯಿಸಿದ ನೋಡಿ. ಈ ಎಲ್ಲವನ್ನು ನಾವು ಮುಳ್ಳು ಸೌತೆ ಆಗಲಿ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಸಣ್ಣಗೆ ಕೊಚ್ಚಿ ತಗೋಬೇಕು. ಒಂದೊಂದು ಪೂರ ನಮ್ಮ ಸಣ್ಣ ಕೊಚ್ಚಿದು ದೆತ್ತು ನೋಡು. 1 ಮಲ್ಲ ಟೊಮೆಟೊ ಇಜ್ಜಿನ 2 ಟೊಮೆಟೊ 1 ಮಲ್ಲ ನೀರುಳ್ಳಿ ಬೊಕ್ಕ 1 ಕಪ್ ದಾತು ತೆಕ್ಕರೆನ ಅವಿಡ್ ಬೊಕ್ಕ ಒಂದು ನಮ್ಮ ನೆಲಕಡಲೆ ಬೇಯ್ಪದಿತ್ತಿನ ಪಾಡುಡು ಬೊಕ್ಕ ಒಂತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಳು ಮೆಣಸಿನ ಹುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಆಮೇಲೆ ನಾನು ಇಲ್ಲಿ ಚಾಟ್ ಮಸಾಲ ಹಾಕ್ತಾಯಿದ್ದೇನೆ 3/4 ಚಮಚದಷ್ಟು. ಎಡ್ಡೆ ಮುಂಚಿದ ಪುಡಿ ನಿಕ್ಲೆ ಖಾರ ಎತ್ತು ಬೋಡು ಆತು. ಚಾಟ್ ಮಸಾಲ 3/4 ಚಮಚದಾತು. ಚಿಟಿಕೆ ಉಪ್ಪು ಬೊಕ್ಕ ಅರ್ಧ ಲಿಂಬು, ಚಿಟಿಕೆ ಉಪ್ಪು ಮತ್ತು ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹಾಕಿ ನಾವು ಇವೆಲ್ಲವನ್ನು ನಾವು ಚೆನ್ನಾಗಿ ಕಲಸ್ಕೋಬೇಕು. ಒಂದಿನ ಪೂರ ಉಪ್ಪು ಲಿಂಬೆ ಅರ್ಧ ಪಾರ್ದು ಶೋಕು ಒಂದಿನಿಂಚ ಬೆರವಡು ತುಲೆ ನಮ್ಮ ಆರೋಗ್ಯಕರವಾಯಿನ ಒಂಜಿ ಚಾಟ್ ರೆಸಿಪಿ ರೆಡಿ ಆಂಡ್ ಏರೆಗ್ ಡಯಟ್ ಮಲ್ಪರಂಡ ಅಕ್ಕುಲು ಒಂದೇನು ಒಂಜಿ ಪೊರ್ತು ಒಣಸ್ತ ಬದಲು ಒಂದೇನು ತಿಂಡ ಖಂಡಿತ ತೂಕ ಕಮ್ಮಿ ಆಪೇರು. ಯಾರಿಗೆ ಡಯಟ್ ಮಾಡ್ತಾ ಇದ್ದಾರೋ ಯಾರೆಲ್ಲ ಅವರು ಒಂದು ಹೊತ್ತಿನಲ್ಲಿ ಈ ಚಾಟನ್ನು ತಿಂದರೆ ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಆಗ್ತದೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಅವರ ಇಂಚ ಟ್ರೈ ಮಲ್ಪಲೆ ಇಷ್ಟ ಲೈಕ್ ಮಲ್ಪಲೆ, ಕಮೆಂಟ್ ಮಲ್ಪಲೆ, ಆಯ್ನಾತ್ ಶೇರ್ ಮಲ್ಪಲೆ. ಅಂಚನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ತು ಸಪೋರ್ಟ್ ಮಲ್ಪಲೆ. ಆರೋಗ್ಯಕರವಾದ ಪೀನಟ್ ಚಾಟ್ ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದ.